ಮಾಡಬೇಕು. ಇನ್ನೇನು ಕೆಲವು 2-3 ನಿಮಿಷದಲ್ಲಿ ಕರ್ನಾಟಕ ರಾಜ್ಯದ ಗೌರವಾನ್ವಿತ ಸಚಿವರಾದಂತ KN ರಾಜಣ್ಣ ಹಾಗೂ ನಮ್ಮ ಕ್ಷೇತ್ರದ ಧ್ವನಿ ಇಲ್ಲದ ಸಮುದಾಯಗಳ ಪ್ರತಿನಿಧಿಯಾಗಿ ನನ್ನನ್ನು ಅಲ್ಲಿ ಆಯ್ಕೆ ಮಾಡಿದ್ದಾರೆ. ಹಾಗೆ ಸಹಕಾರಿಗಳ ಆಶೀರ್ವಾದದಿಂದ ಸಚಿವ ಸ್ಥಾನ ದೊರೆತಿದೆ ಅಂತೇಳಿ ನಾನು ಭಾವಿಸ್ತೇನೆ. ಒಂದು ರಾಜಕಾರಣದಲ್ಲಿ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಅಂತ ಹೇಳಿದ್ರೆ ತಳ ಸಮುದಾಯದಿಂದ ಬಂದವರಿಗೆ ಬಹಳ ಕಷ್ಟ. ಆದ್ರೆ ಅಂತಹ ಕಷ್ಟಕರವಾದಂತಹ ಒಂದು ಕೆಲಸವನ್ನ ಈ ಜಿಲ್ಲೆಯ ಎಲ್ಲ ಸಹಕಾರಿಗಳ ಆಶೀರ್ವಾದದಿಂದ, ಸ್ನೇಹಿತಗಳ ಆಶೀರ್ವಾದದಿಂದ, ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರ ಆಶೀರ್ವಾದದಿಂದ ಈ ದಿವಸ ನನಗೆ ಈ ಒಂದು ಸ್ಥಾನಮಾನ ದೊರೆತಿದೆ ಅಂತೇಳಿ ನಾನಾದ್ರೂ ಕೂಡ ವಿನಮ್ರವಾಗಿ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ನಾನು ಬಹಳಷ್ಟು ಬಾರಿ ಹೇಳಿದ್ದೇನೆ, ನನ್ನ ಜಾತಿ ಯಾವುದಪ್ಪ ಅಂದ್ರೆ ಬಡವರ ಜಾತಿ ಅಷ್ಟೇ. ನನ್ನ ಪಕ್ಷ ಯಾವುದಪ್ಪ ಅಂದ್ರೆ ಬಡವರ ಪರವಾಗಿ ಯಾರು ಕೆಲಸ ಮಾಡ್ತಾರೆ ಅದೇ ನನ್ನ ಪಕ್ಷ ಅಂತಲೂ ಕೂಡ ನಾನು ಹೇಳಿದ್ದೆ. ಆದ್ರೆ ಕಾಂಗ್ರೆಸ್ ಪಕ್ಷ ಇದೆಯಲ್ಲ, ಇದೊಂದೇ ಬಡವರ ಪರವಾಗಿ ಯೋಗಕ್ಷೇಮವನ್ನ ನೋಡ್ತಕ್ಕಂಥದ್ದು, ಬಡವರಿಗೆ ಅನುಕೂಲ ಮಾಡ್ತಕ್ಕಂಥದ್ದು. ಮತ್ತೆ ಈ ಪಕ್ಷದಲ್ಲಿ ಮಾತ್ರ ಸಾಧ್ಯ. ಹಣ ಸಮುದಾಯ ಇರ್ಲಿ, ಮುಂದುವರೆದ ಸಮುದಾಯ ಇರ್ಲಿ, ಎಲ್ಲರನ್ನೂ ಕೂಡ ಗುರುತಿಸಿ ಅವರಿಗೆ ಸ್ಥಾನಮಾನ ಕೊಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಆ ದಿಸೆನಲ್ಲಿ ನಾವೆಲ್ಲವೂ ಕೂಡ ಸೇರಿ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಇನ್ನೂ ಹೆಚ್ಚು ಶಕ್ತಿಯುತವಾಗಿ ಬೆಳೆಸ್ತಕ್ಕಂಥ ಒಂದು ಅವಶ್ಯಕತೆ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ವೇದಿಕೆಯನ್ನ ಅಲಂಕರಿಸಿರ್ತಕ್ಕಂಥ ಸಹೋದರಿ ಶ್ರೀಮತಿ ಗೀತಾ ರುದ್ರೇಶ್ ಅವರಿದ್ದಾರೆ. ಹಾಗೆಯೇ ನಮಗೆ ಷಣ್ಮುಖಪ್ಪ ಮತ್ತೆ ಇಕ್ಬಾಲ್ ದೇವ್ರ ಬಗ್ಗೆ ವಿಶೇಷವಾದಂತಹ ಪ್ರೀತಿ ವಿಶ್ವಾಸ. ಚುನಾವಣೆಯಲ್ಲಿ ಗೆದ್ದವರು ಸೋತಾಗೆ, ಸೋತವರು ಸತ್ತಾಗೆ ಅಂತೇಳಿ ಒಂದು ಗಾದೆ ಇದೆ. ಆದ್ರೆ ಇವ್ರು ಯಾರು ಆ ರೀತಿ ಭಾವಿಸಬಾರ್ದು. ನಿಮಗೆ ಪ್ರತಿಯೊಂದು ಚುನಾವಣೆನೂ ಕೂಡ ಹೊಸ ಹೊಸ ಅನುಭವಗಳನ್ನು ತಂದುಕೊಡುತ್ತೆ. ರಾಜಕಾರಣ ಅಂತಕ್ಕಂಥದ್ದು ಯಾವ ಪುಸ್ತಕದಲ್ಲೂ ಬರೆದಿಲ್ಲ, ಯಾವ ಯೂನಿವರ್ಸಿಟಿನೂ ಹೇಳ್ಕೊಡೋದಿಲ್ಲ. ಆ ರಾಜಕಾರಣ ನಿಮ್ಮ ಸ್ವಂತ ಅನುಭವದ ಆಧಾರದ ಮೇಲೆ ಕಲಿತಕ್ಕಂಥದ್ದು. ಆ ಕಲಿಕೆಯ ಹಿನ್ನೆಲೆಯಲ್ಲಿ ಮುಂದಿನ ರಾಜಕಾರಣವನ್ನ ಮಾಡ್ತಕ್ಕಂಥದ್ದಕ್ಕೆ ನಿಮ್ಗೆ ಹೆಚ್ಚು ಸಹಾಯ ಆಗ್ತದೆ. ನಾನು ಕೂಡ ಬಹಳಷ್ಟು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾನೆ ಇರ್ತೀನಿ, ಯಾವ ಚುನಾವಣೆನೂ ಬಿಡೋದಿಲ್ಲ. ಆದ್ರೆ ಸೋಲೋದು ಗೆಲ್ಲೋದಕ್ಕೆ ಎರಡಕ್ಕೂ ನಾನು ಸಮಾನವಾಗಿ, ಯಾರಪ್ಪ ವಿಷಲ್ ಅವೆಲ್ಲ ಬೇಡ ತುಂಬಿದ್ರೆ ತಿರ್ಗಾ ವಿಷಲ್ ಹಾಕೋದು. ಇದು ಕಾರ್ಯಕರ್ತರ ಸಭೆ ಎಲ್ಲ ಪತ್ರಿಕಾಗೋಷ್ಠಿ ಇದೆ, ಕಾರ್ಯಕರ್ತರು ಆಮೇಲೆ ಬೇಕಾದ್ರೆ ಮಾತಾಡೋಣ. ಪತ್ರಿಕಾಗೋಷ್ಠಿಯಲ್ಲಿ ದಯಮಾಡಿ ಸೀಟಿ ಹೊಡೆಯೋದು, ಚಪ್ಪಾಳೆ ಹೊಡೆಯೋದು ಇವೆಲ್ಲ ಅನಗತ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ. ನಿಮ್ಮ ಉತ್ಸಾಹಕ್ಕೆ ನನ್ನ ಅಭಿನಂದನೆಗಳು. ಆದಾಗ್ಯೂ ಕೂಡ ಈ ರಾಜಕಾರಣದ ಅಲ್ಲಿ ಅನುಭವವನ್ನು ಗಳಿಸ್ತಕ್ಕಂಥದ್ದಕ್ಕೆ ಒಂದು ಮಹತ್ತರವಾದಂತಹ ಚುನಾವಣೆಗಳು. ಆ ಚುನಾವಣೆಗಳಲ್ಲಿ ತಮ್ಮ ಸೋಲುಂಟಾಗಿರ್ಬೋದು, ನಮ್ಮ ಸರ್ಕಾರ ಇದೆ, ನಮಗೆ ನೀವೇ ಆ ಕ್ಷೇತ್ರಕ್ಕೆ ಶಾಸಕರುಗಳು ಸೋತಿದ್ರು ಕೂಡ. ಆದ್ರಿಂದ ಧೈರ್ಯವಾಗಿ ಪಕ್ಷವನ್ನು ಸಂಘಟನೆ ಮಾಡೋಣ, ನಿಮ್ಮ ಜೊತೆ ನಾವಿರ್ತೇವೆ, ಎಲ್ಲ ರೀತಿಯಲ್ಲೂ ಕೂಡ ನಾವು ನಿಮಗೆ ಸ್ಪಂದಿಸ್ತೇವೆ ಅಂತಕ್ಕಂಥ ಮಾತನ್ನ ನಮ್ಮ ಸರ್ಕಾರದ ವತಿಯಿಂದ ನಿಮಗೆ ಹೇಳಲಿಕ್ಕೆ, ಪಕ್ಷದ ವತಿಯಿಂದ ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ರಾಜೇಂದ್ರ ಅವರು, ನಾನು ಚುನಾವಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ನನಗೆ ಆರೋಗ್ಯ ಸರಿ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಚುನಾವಣೆಯ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡು ನಮ್ಮ ಕ್ಷೇತ್ರದ ಎಲ್ಲ ಮುಖಂಡಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಎಲ್ಲ ಮುಖಂಡಗಳನ್ನ ಸಹಕಾರವನ್ನು ಪಡೆದು ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸಲಿಕ್ಕೆ ಸಾಧ್ಯ. ನಾನು ನಮ್ಮ ಸ್ನೇಹಿತರು ಬಹಳ ಜನ ಕೇಳ್ತಾ ಇದ್ದೆ, ಈ ಬಾರಿ 25,000 ಕಡಿಮೆ ಹಿಂದೆ ನಾವು ಚುನಾವಣೆಯಲ್ಲಿ ಜನ ನನ್ನ ಆಶೀರ್ವದಿಸ್ತಾರೆ ಅಂತ ಹೇಳಿ ನಾನು ಅನ್ಕೊಂತಾ ಇದ್ದೆ. ಆದ್ರೆ 35,500 ಓಟ್ ಬಂದಾಗ ಇದೇನಪ್ಪ ಇದು, ಇಷ್ಟೊಂದು ಜನ ಪ್ರೀತಿ ವಿಶ್ವಾಸದಿಂದ ಇಷ್ಟೊಂದು ಬಹುಮತ ಕೊಟ್ಟಿದಾರಲ್ಲ. 91,000 ಮತಗಳನ್ನ ನನಗೆ ಹಾಕಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ನಾನು ವಿನಮ್ರವಾಗಿ ಇನ್ನೂ ಹೆಚ್ಚು ಜವಾಬ್ದಾರಿ ಹೆಚ್ಚಿದೆ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡಿದ್ದೇನೆ ಹೊರತು ಏನೋ ಇಷ್ಟೊಂದು ಜನ ಓಟ್ ಹಾಕ್ಬಿಟ್ಟಿದ್ದಾರೆ ಅಂತೇಳಿ ನನ್ನಲ್ಲಿ ಅಹಂಕಾರ ಆಗಲಿ ಅಹಂ ಆಗಲಿ ತೋರಿಸ್ತಕ್ಕಂಥ ಒಂದು ಸಂದರ್ಭ ನನ್ನಲ್ಲಿ ಬರೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. ನಮ್ಮ ಚಂದ್ರಶೇಖರ್ ಅವರು ಅಧ್ಯಕ್ಷರಾಗಿ ಬಹಳ ಉತ್ಸಾಹದಿಂದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನಮ್ಮ ಜಿ ಜೆ ರಾಜಣ್ಣವರು ಮತ್ತೆ ಅವರ ಬಹಳಷ್ಟು ಜನ ಸ್ನೇಹಿತರು ನನ್ನ
ಚುನಾವಣೆ ಗೆಲುವಿಗೆ ಸಹಾಯ ಮಾಡಿದ್ದಾರೆ. ಅವರು ಕೂಡ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮ್ಮ ನಿಂಗಪ್ಪನವರು ಅವರು ಕೂಡ ಮಾಜಿ ಶಾಸಕರು, ಅಂಗ್ಲಕ್ಕಿ ಫೆಲೋ ಅಂತ ಹೇಳಿ ನಾನು ಹೇಳ್ತೇನೆ. ಬಹಳ ಬಾರಿ ಸೋತು ಒಂದು ಬಾರಿ ಗೆದ್ದಾಗ ಆ ಗೆದ್ದ ಅವಧಿನೂ ಕೂಡ 5 ವರ್ಷ 60 ತಿಂಗಳು ಸಿಗ್ಲೇ ಇಲ್ಲ, ಬರೀ 45 ತಿಂಗಳು. ಲಕ್ಕಪ್ಪನವರು ಕೂಡ ಬಹಳ ಹೋರಾಟದಲ್ಲಿ ಬಂದಂತವ್ರು. ಪ್ರಜಾ ಸೋಷಲಿಸ್ಟ್ ಪಾರ್ಟಿನಲ್ಲಿ ಪಾಪ ಅವ್ರ ಮೇಲೆ 68 69 ಒಂದು ಮರ್ಡರ್ ಕೇಸಲ್ಲಿ ಸಿಕ್ಕಾಕ್ಬಿಟ್ಟಿದ್ರು. ಅವನು ಯಾವನೋ ಗುಡ್ಡಪ್ಪ ಅನ್ನೋನು ಸತ್ತು ಹೋಗಿ ಇವನ್ನ ಮರ್ಡರ್ ಕೇಸ್ಗೆ 12 ಅಪರಾಧಿ ಮಾಡ್ಬಿಟ್ಟು ಬೇಕಂತ ರಾಜಕೀಯ ದುರುದ್ದೇಶ. ಅವರು ಕೂಡ ಶಾಸಕರಾಗಿ ಒಮ್ಮೆ ಸೇವೆಯನ್ನ ಸಲ್ಲಿಸ್ತಕ್ಕಂಥ ಅವಕಾಶ. ನಮ್ಮ ರೆಡ್ಡಿ ಚಿನ್ನಯ್ಯನವರು, ನಾನು ಬಹಳಷ್ಟು ಬಾರಿ ನನ್ನ ಒಂದು ಮನಸ್ಸಿನ ಭಾವನೆ ಏನಪ್ಪಾ ಅಂದ್ರೆ, ಕಾಂಗ್ರೆಸ್ 69ರಲ್ಲಿ ಇಬ್ಬಾಗ ಆದ ಕಾಂಗ್ರೆಸ್ ಪಕ್ಷವನ್ನ ಕಟ್ತಕ್ಕಂಥ ಕೆಲಸ ಮಾಡೋದ್ರಲ್ಲಿ ಶಿವಮೂರ್ತಿ ಇವತ್ತು ನಮ್ಮ ಮುಂದೆ ಇಲ್ಲೇ ಇರ್ಬೋದು. ಶಿವಮೂರ್ತಿ, ಗಂಗನ್ಮಯ್ಯ, ರೆಡ್ಡಿ ಚಿನ್ನಲ್ಲಪ್ಪ, ನಾನು, ಹೀಗೆ ಬಹಳಷ್ಟು ಜನ ಮುಖಂಡರುಗಳು ಇವತ್ತು ಬಹಳ ಜನ ಇಲ್ಲ, ಸತ್ತೋಗ್ಬಿಟ್ಟವ್ರೆ. ಇನ್ನು ಕೆಲವು ಜನ ಮನೆ ಬಿಟ್ಟು ಆಚೆ ಬರಲ್ಲ ಅಂತವ್ರಾಗ್ಬಿಟ್ಟಿದ್ದಾರೆ. ಆದ್ರೆ ನಮಗೆ ಒಂದೊಂದ್ಸರಿ ಅನ್ಸುತ್ತೆ, ಪಾಪ ವೆರಿ ಅನ್ಲಕ್ಕಿ ಫೆಲೋಸ್ ಇನ್ ದಿಸ್ ಡಿಸ್ಟ್ರಿಕ್ಟ್ we have fought for the Congress in 1969. ಅದ್ರಲ್ಲಿ ಶಿವಮೂರ್ತಿ ಒಬ್ಬ, ರೆಡ್ಡಿ ಚಿನ್ನಯ್ಯನವರೊಬ್ರು, ಇಬ್ರು ಕೂಡ ವಿಧಾನಸೌಧ ಮೆಟ್ಲು ಹತ್ತಲಿಕ್ಕೆ ಭಗವಂತ ಅವ್ರಿಗೆ ಆಶೀರ್ವಾದ ಮಾಡಲಿಲ್ಲ. ಆದ್ರೆ ಅವ್ರ ಪರವಾಗಿ ಕೂಡ ಅವ್ರು ಇವತ್ತು ನನ್ನ ಮನಸ್ಸಲ್ಲೇ ಅಂತಹ ಒಂದು ಹೋರಾಟದ ಕಾಲದಲ್ಲಿ ಇಂದಿರಾ ಗಾಂಧಿ ಕಾಂಗ್ರೆಸ್ ಅಂದ್ರೆ ಒದೆ ಕೊಟ್ಬಿಡೋರು ಸರ್ಕಲ್ ನಮ್ಮನ್ನು ಇಟ್ಕೊಂಡು. ಅಂತಹ ಕಾಲದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಆ ರೀತಿಯ ವಿರೋಧಿಗಳನ್ನ ಹಿಮ್ಮೆಟ್ಟಿಸಿ ತುಮಕೂರಲ್ಲಿ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ 71ರಲ್ಲಿ ಲಕ್ಕಪ್ಪನವರು ಪಾರ್ಲಿಮೆಂಟ್ ನಿಂತಲ್ಲೂ ಕೂಡ ಬಹುಮತ ಬರೋ ರೀತಿ ಆಯಿತು. 72ನೇ ಇಸ್ವಿನಲ್ಲಿ ಸುಭಾನ್ ಸಾಹೇಬ್, ಹೃದಯ ಎಸ್ ಮಲ್ಲಿಕಾರ್ಜುನಯ್ಯನವ್ರ ಮೇಲೆ ಅವರು ಕೂಡ ಗೆಲ್ಲುವಂತ ಪರಿಸ್ಥಿತಿ, ಗೆಲ್ಲಿಸುವಂತ ಒಂದು ಶ್ರಮ ಹಾಕಿದಂತ ಬಹಳಷ್ಟು ಮುಖಂಡರಲ್ಲಿ ಅವರು ಕೂಡ ಒಬ್ರು. ವಿಶೇಷವಾಗಿ ಅವರು ಕೂಡ ವಿಧಾನಸೌಧದ ಮೆಟ್ಲನ್ನು ಹತ್ತಬೇಕು ಅಂತಕ್ಕಂಥ ಆಶಯವನ್ನ ಹೊಂದಿರ್ತಕ್ಕಂಥ. ಅದರಿಂದ ಬಹಳಷ್ಟು ಜನಕ್ಕೆ ಯುವಕರಿದ್ದೀವಿ. ಇವತ್ತು ಹೋರಾಟದ ಮನೋಭಾವವನ್ನ ಬೆಳೆಸ್ಕೋಬೇಕಾಗ್ತದೆ. ಹೋರಾಟ ಅಂತ ಹೇಳಿದ್ರೆ ಜನಪರವಾದಂತಹ ವಿಷಯಗಳನ್ನ ನಾವು ಹಿಡ್ಕೊಂಡು ಅದರಿಂದ ಹೋರಾಟ ಮಾಡಿದ್ರೆ ಆ ಹೋರಾಟಕ್ಕೆ ಜನರ ವಿಶ್ವಾಸ ಏನು ನಮಗೆ ಬರುತ್ತೆ. ಅದರಿಂದ ಹೋರಾಟಕ್ಕೆ, ವಿಶ್ವಾಸಕ್ಕೆ ಒಂದಲ್ಲ ಒಂದು ದಿವಸ ನಿಮಗೆ ಅದಕ್ಕೆ ಬೆಲೆ ಬಂದೇ ಬರ್ತದೆ, ನಿಮಗೆ ಗೌರವ ಸಿಗುತ್ತೆ ಅಂತಕ್ಕಂಥದ್ದಕ್ಕೆ ನಾನೇ ಉದಾಹರಣೆ ಅಂತ ಹೇಳಿ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೀನಿ. ಮತ್ತೆ ಏನು ಈ ದಿವಸ ಈ ಒಂದು ಸ್ವಾಗತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತೆ ಏನು ಪತ್ರಿಕಾಗೋಷ್ಠಿಗೆ ತಾವೆಲ್ಲ ಆಗಮಿಸಿದ್ದೀರಿ. ಈಗಾಗಲೇ ಮಾತನಾಡಿದಂತಹ ಅಧ್ಯಕ್ಷರಾದ ಚಂದ್ರಶೇಖರ್ ಗೌಡರು ಹೇಳಿದ್ದಾರೆ, ಈ ಜಿಲ್ಲೆನಲ್ಲಿ ಒಂದು ಸ್ವಂತ ಜಿಲ್ಲಾ ಕಾಂಗ್ರೆಸ್ ಕಟ್ಟಡವನ್ನ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನ ನನಗೂ ಮಾಡಿದ್ದಾರೆ. ಈಗಾಗಲೇ ಮುಂಚಿತವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಾಡಿದ್ದಾರೆ. ನಾವಿಬ್ಬರು ಸೇರಿ ನಮ್ಮ ಜಿಲ್ಲೆಯೆಲ್ಲ ಹಿರಿಯ ಶಾಸಕರುಗಳನ್ನೆಲ್ಲ ಕೂಡ ವಿಶ್ವಾಸಕ್ಕೆ, ಇತರೆ ಮುಖಂಡರುಗಳನ್ನು ಕೂಡ ತೆಗೆದುಕೊಂಡು ಒಂದು ಸ್ವಂತ ಜಿಲ್ಲಾ ಕಾಂಗ್ರೆಸ್ಸಿನ ಕಚೇರಿಯನ್ನು ಆದಷ್ಟು ಜಾಗ್ರತೆ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ. ಅದರ ಜೊತೆಯಲ್ಲಿ ತಾಲೂಕು ಕೇಂದ್ರಗಳಲ್ಲೂ ಕೂಡ ಎಲ್ಲೆಲ್ಲಿ ಕಾಂಗ್ರೆಸ್ ಕಚೇರಿ ಇಲ್ಲ ಅಲ್ಲಿನೂ ಕೂಡ ಕಾಂಗ್ರೆಸ್ ಕಚೇರಿಗಳನ್ನ, ಸ್ವಂತ ಕಟ್ಟಡಗಳನ್ನ, ಕಚೇರಿ ಇದೆ, ಸ್ವಂತ ಕಟ್ಟಡಗಳನ್ನ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಅವಧಿನಲ್ಲಿ ಮಾಡ್ತೇವೆ ಅಂತಕ್ಕಂಥ ವಿಶ್ವಾಸವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇವೆ. ಹಾಗೆಯೇ ನಮ್ಮ ತುಮಕೂರು ಜಿಲ್ಲೆ ಸರ್ವತೋಮುಖ ಅಭಿವೃದ್ಧಿಯನ್ನ ಹೊಂದಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಬಯಕೆ. ಆದ್ರೆ ಹಿಂದಿನವರು ಯಾರು ಮಾಡಲಿಲ್ಲ ಅಂತ ಹೇಳಿ ನಮ್ಮ ಆರೋಪ ಇಲ್ಲ. ಅವರು ಕೂಡ ಪ್ರಯತ್ನ ಮಾಡಿದ್ದಾರೆ, ಆದ್ರೆ ಯಶಸ್ಸು ಗೊತ್ತಿಲ್ಲ ಅಂತಕ್ಕಂಥ ಮಾತಂತೂ ಎಲ್ಲರೂ ಹೋಗ್ತಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಆದ್ರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಜನರ ಪರವಾಗಿ, ಜನರ ನಿರೀಕ್ಷೆಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ನೇತೃತ್ವವನ್ನು ವಹಿಸಿದ್ದಾರೆ. ಅವರು ಜನಪರವಾಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮಲ್ಲಿದೆ. ಆದಾಗ್ಯೂ ಕೂಡ ಇನ್ನು ನೀರಾವರಿಯ ವಿಷಯದಲ್ಲಿ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಹೋರಾಟ ಮಾಡಬೇಕು. ನಮಗೆ ಅಲೋಕೇಶನ್ ಆಗಿರ್ತಕ್ಕಂಥ 24.35 TMC ನೀರು
ಇಷ್ಟು ವರ್ಷ ಆದ್ರೂ ಕೂಡ ನಮ್ಮ ಜಿಲ್ಲೆಗೆ ಬಂದು ಮುಟ್ಲೇ ಇಲ್ಲ. 18 TMC ಬಂದಿದ್ರೆ ಅದೇ ಹೆಚ್ಚಾಗಿದೆ. ಆದ್ರೆ ನಮಗೆ ಅಲೋಕೇಶನ್ ಆಗಿರ್ತಕ್ಕಂಥದ್ದು ಬರ್ಲಿಕ್ಕೆ 0 to 74 ವೈಡನ್ ಮಾಡಬೇಕು ಅಂತ ಹೇಳಿ 540 ಕೋಟಿನಲ್ಲಿ ನಮ್ಮ ಸರ್ಕಾರ ಹಿಂದೆ ಇದ್ದಾಗಲೇ ನಾವು ಮಾಡಿಸಿದ್ದದು. ಆದ್ರೆ ನೀರು ಹೆಚ್ಚು ನದಿನಲ್ಲಿ ಲಭ್ಯತೆ ಇದ್ರೂ ಕೂಡ ಈ ಪಟ್ಟಭದ್ರರ ಒಂದು ಕೈವಾಡದಿಂದ ನಮಗೆ ನಮ್ಮ ಸಂಪೂರ್ಣವಾದಂತ ನೀರು ಬರಲಿಲ್ಲ. ಹಾಗೆಯೇ ಎತ್ತಿನೊಳೆ ಯೋಜನೆಯನ್ನು ಕೂಡ 11,912 ಕೋಟಿ ವೆಚ್ಚದಲ್ಲಿ ನಮ್ಮ ಸರ್ಕಾರ ಸಿದ್ದರಾಮಯ್ಯನವರೇ ಮಂಜೂರು ಮಾಡಿದಂತ, ಅದಕ್ಕೆ ಸರಿಯಾದಂತ ಹಣಕಾಸಿನ ಬಿಡುಗಡೆ ಮಾಡದೇ ಇರೋ ಹಿನ್ನೆಲೆಯಲ್ಲಿ ಆ ಕಾರ್ಯ ಕುಂಠಿತ ಆಗಿದೆ. ಕಾಮಗಾರಿ ನಮ್ಮ ಊರಿನಲ್ಲಿ ನಮ್ಮ ಜಿಲ್ಲೆಗೆ ಎಲ್ಲ ಕೆರೆಗಳಿಗೆ ನೀರನ್ನು ತುಂಬಿಸ್ತಕ್ಕಂಥ ಯೋಜನೆ ಎತ್ತಿನೊಳೆ ಯೋಜನೆಯನ್ನ ನಾವು ಕಾರ್ಯಗತಗೊಳಿಸ್ತೇವೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತೇನೆ. ಮತ್ತೆ ಮುಂದಿನ ನಿರ್ಮಾಣಗಳಲ್ಲಿ ನಾನು ಒಟ್ಟಾರೆ ಹೇಳಬೇಕು ಅಂದ್ರೆ ಜನರ ನಿರೀಕ್ಷೆಗೆ ಸ್ಪಂದಿಸಿ ನಮ್ಮ ಸರ್ಕಾರ ಕೆಲಸ ಮಾಡುತ್ತೆ ಅಂತಕ್ಕಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಜನರಿಗೆ, ನಾವು ಚುನಾವಣೆ ಮುಗಿಯೋವರೆಗೂ ಒಂದು ಪಕ್ಷದ ಪರವಾಗಿ ಕೆಲಸ ಮಾಡೋದು, ಆದರೆ ಅಧಿಕಾರಕ್ಕೆ ಜನರ ಆಶೀರ್ವಾದ ಬಂದ ಮೇಲೆ ನಾವು ಎಲ್ಲ ಜನರ ಯೋಗಕ್ಷೇಮವನ್ನು ಕೂಡ ಬಯಸಬೇಕಾಗ್ತದೆ. ಎಲ್ಲ ಜನರನ್ನು ಕೂಡ ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರ ಅಭಿವೃದ್ಧಿಗೆ ಶ್ರಮಿಸಿದಾಗ ಮಾತ್ರ ನಮ್ಮ ಪಕ್ಷಕ್ಕೂ ಕೀರ್ತಿ ಬರ್ತದೆ, ಜನರು ಕೂಡ ವಿಶ್ವಾಸದಿಂದ ನಮ್ಮನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರ ಏನು ಮಾಧ್ಯಮದ ಮೂಲಕ ನಮ್ಮ ಜಿಲ್ಲೆಯ ಎಲ್ಲ ಜನರಿಗೂ ಕೂಡ ಮುಟ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೆ. ಹೇಳಪ್ಪ ಖಾತೆ, ನಾನು ಈಗ ಸರ್ಕಾರದ ಭಾಗವಾಗಿರೋದ್ರಿಂದ ಮೊದಲು ಮಾತಾಡಿದಾಗ ಮಾತಾಡಕ್ಕಾಗಲ್ಲ, ಗೊತ್ತಾಯ್ತಾ? ಯಾಕಪ್ಪ ಚಂದ್ರಮೌಳಿ ಸತ್ಯ ಹೇಳ್ಬೇಕು ಅಸತ್ಯ ಹೇಳ್ಬೇಕಪ್ಪ? ಸತ್ಯ. ಅದಕ್ಕೋಸ್ಕರ ಅಧಿಕೃತ ಆಗುತ್ತೆ ಅಂತ ವಿಶ್ವಾಸ ಇದೆ. ಗವರ್ನರ್ ಸಹಿ ಆಗಿ DPR ಬಂದು ಗೆಜೆಟ್ ನೋಟಿಫಿಕೇಶನ್ ಆದ್ಮೇಲೆ ಅದು ಅಧಿಕೃತ, ಅಲ್ಲಿವರೆಗೂ ಅಧಿಕೃತ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ವಿಶ್ವಾಸ ಅಂತೂ ಇದೆ. ಅದು ಜನರ ನಿರೀಕ್ಷೆ ಅದಿದೆ. ನಾನು ಮೊದಲಿಂದನೂ ಕೂಡ ಪ್ರತಿಪಾದನೆ ಮಾಡ್ತಾ ಇದ್ದೇನೆ, ನಾನು ಮುಂದೆ ಚುನಾವಣೆಗೆ ನಿಲ್ಲೋದಿಲ್ಲ, ಇದು ಕಡೆ ಚುನಾವಣೆ ನನಗೆ ಮೊನ್ನೆ ನಿಂತಂತ. ಆದ್ರಿಂದ ನಮ್ಮ ಜೀವಮಾನದ ಒಂದು ಆಕಾಂಕ್ಷೆ ಒಂದು ಮಂತ್ರಿ ಆಗಬೇಕಪ್ಪ, ಹಾಗೆ ರಾಜಕೀಯದಿಂದ ಸಕ್ರಿಯ ರಾಜಕಾರಣದಿಂದ ನಿವೃತ್ತಿ ಆಗಬೇಕು ಅಂತಕ್ಕಂಥ ಆಸೆ ಎಲ್ಲರಲ್ಲೂ ಇರ್ತದೆ, ಅದು ತಪ್ಪು ಅಂತ ನಾನು ಹೇಳೋದಿಲ್ಲ. ಆದ್ರೆ ಅದು ಒಂದು ಆಸೆ, ಅದೇ ರೀತಿ ನಾನು ಕೂಡ ಹೊಂದಿದ್ದೆ. ಸಹಕಾರಿ ಖಾತೆ ದೊರಕುತ್ತೆ ಅಂತಕ್ಕಂಥ ವಿಶ್ವಾಸ ಇದೆ, ಹೌದಲ್ವಾ? ಆಮೇಲಿಂದ ನೋಡಪ್ಪ ಇದನ್ನ ಯಾರು ಹಾಕಕ್ ಹೋಗ್ಬೇಡಿ, ನಮ್ಮನ್ನ ಏನಾರು ಅವು ಇವು ಕೇಳಿ ಏನಾರ ಏಳಿಸ್ಬಿಟ್ಟು ಮೊದಲೆಲ್ಲ ಮಾಡ್ತಾ ಇದ್ದಾಗ ಮಾಡಕ್ ಹೋಗ್ಬೇಡಿ. ಗ್ಯಾರಂಟಿ 5 ಗ್ಯಾರಂಟಿಗಳನ್ನ ಏನ್ ನಾವು ಕೊಟ್ಟಿದ್ದೇವೆ, ಆ ಗ್ಯಾರಂಟಿಯನ್ನ ನಾವು ನಿಜಕ್ಕೂ ಕೂಡ ಕಾರ್ಯಗತ ಮಾಡೇ ಇರ್ತೇವೆ. ಆದ್ರಿಂದ ಅದ್ರ ಬಗ್ಗೆ ಯಾವುದೇ ಅನುಮಾನ ಇಟ್ಕೋಬೇಕಾಗಿಲ್ಲ. 50,000 ಕೋಟಿ ಆಗ್ಲಿ, 60,000 ಕೋಟಿ ಆಗ್ಲಿ, ಅದಾಗಲೇ ನಿನ್ನೆ ದಿವಸ ಇನ್ಫಾರ್ಮಲ್ ಕ್ಯಾಬಿನೆಟ್ ಅಲ್ಲಿ ಕೂಡ ಅದ್ರ ಬಗ್ಗೆ ಪ್ರಸ್ತಾಪ ಆಗಿದೆ. ನಾವು ಅದಕ್ಕೆ ಬದ್ಧರಾಗಿದ್ದೇವೆ, ಅದನ್ನ ಜಾರಿ ಮಾಡಿ ಇರ್ತೀವಿ. ಯಾವತ್ತಿಂದ ಮಾಡ್ತೀರಿ ಅಂತ ಹೇಳಿದ್ರೆ ಮಾಡ್ತಕ್ಕಂಥದ್ದಕ್ಕೆ ಈಗ 2,000 ರೂಪಾಯಿ ನಾವು ಕೊಡ್ತೀವಿ ಹೆಣ್ಮಕ್ಳಿಗೆ ಅಂತ ಹೇಳ್ಬಿಡ್ತೀವಿ. ಈಗ ಆ ಹೆಣ್ಮಕ್ಳು ಯಾರ್ಯಾರು ಅರ್ಹತೆ ಬರ್ತಾರೆ ಅವ್ರಿಗೆ ಈಗಾಗಲೇ 1,200 ರೂಪಾಯಿಗೂ ಪೆನ್ಷನ್ ಕೂಡ ಕೆಲವು ಜನಕ್ಕೆ ಬರ್ತಾ ಇತ್ತು. ಆಮೇಲೆ 2,000 ರೂಪಾಯಿ ಅರ್ಹತೆ ಇರೋರು ಯಾರ್ಯಾರಿದ್ದಾರೆ, ಮನೆ ಯಜಮಾನಿ ಅವ್ರು ಯಾರಿದ್ದಾರೆ ಅಂತ ಗುರುತಿಸ್ಬೇಕು ಫಲಾನುಭವಿ. ಸುಮ್ಮನೆ ಊರಲ್ಲಿ ತಗೊಂಡು ಹೋಗ್ಬಿಟ್ಟು ಊರಲ್ಲಿ ಮನೆಗೆ ಹಂಚಕ್ಕೆಲ್ಲಿ ಎಲೆಕ್ಷನ್ ಅಲ್ಲ ಇದ್ದು. ಅದರಿಂದ ಅದೆಲ್ಲ ಯಾರು ಅರ್ಹರಿದ್ದಾರೆ ಅರ್ಹರಿಗೆ ಈ ಒಂದು ಸೌಲಭ್ಯಗಳು ದೊರಕಬೇಕೆ ಹೊರತು ಅರ್ಹರ ಹೆಸರಿನಲ್ಲಿ ಬೇರೆಯವರು ಅದನ್ನು ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಆ ಒಂದು ಕಾರ್ಯಕ್ರಮ ಆದಷ್ಟು ಜಾಗ್ರತೆ ನಾವು ಜಾರಿ ಮಾಡ್ತೇವೆ ಅಂತಕ್ಕಂಥ ಒಂದು ಮಾತನ್ನ ಮಾತ್ರ ನಾವು ಹೇಳಲಿಕ್ಕೆ ಬಯಸ್ತೇವೆ. ಮತ್ತೊಮ್ಮೆ ಹೇಳ್ತೀನಿ, 5 ಗ್ಯಾರಂಟಿಗಳನ್ನು ಕೂಡ ನಮ್ಮ ಸರ್ಕಾರ
ಕಾರ್ಯಗತ ಮಾಡುತ್ತೆ. ಅದರಲ್ಲಿ ಯಾವುದೇ ರೀತಿಯ ಸಂಶಯ ಅನುಮಾನ ಯಾರು ಇಟ್ಕೊಂಡಿಲ್ಲ. ಕಂಡೀಷನ್ಸ್ ಇರುತ್ತೆ ಇರೋದಿಲ್ಲ ಅಂತಕ್ಕಂಥದ್ದೆಲ್ಲ 1ನೇ ತಾರೀಕು ಕ್ಯಾಬಿನೆಟ್ಗೆ ವಿತ್ ಆಲ್ ಡೀಟೇಲ್ಸ್ ಬರ್ಲಿಕ್ಕೆ ಹೇಳಿದ್ದಾರೆ. ಈಗಾಗಲೇ ಇದ್ದಿನ ಕ್ಯಾಬಿನೆಟ್ ಅಲ್ಲಿ ಆ ಡೀಟೇಲ್ಸ್ ಎಲ್ಲ ಬಂದ ಮೇಲೆ ಅಂತಿಮವಾಗಿ ನಿರ್ಣಯವನ್ನ ತೆಗೆದುಕೊಳ್ಳುವಂತ ಪ್ರಯತ್ನ ನಾವು ಮಾಡ್ತೀವಿ. ಯಾರು ಕೊಟ್ಟಿರೋರು? ಕುಮಾರಸ್ವಾಮಿ ಅವ್ರ ಮಾತು ಎಲ್ಲ ನಂಬ್ತೀರ? ನಮ್ಗೆ ಇದಕ್ಕೆ ರೇಗಿಸ್ಬಿಡ್ತೀರ? ನಾವೇನೋ ಹೇಳ್ತೀವಿ. ಕುಮಾರಸ್ವಾಮಿ ವಚನ ಭ್ರಷ್ಟ ಅಂತ ಗೊತ್ತೋ ಇಲ್ವೋ ನಿಮ್ಗೆಲ್ಲ? ಅದರಿಂದ ನಾವು ವಚನ ಭ್ರಷ್ಟ ಆಗೋದಿಲ್ಲ. ಹೌದ್ರಿ, ಯಡಿಯೂರಪ್ಪನಿಗೆ ಅಧಿಕಾರ ಕೊಡ್ತೀನಿ ಅಂತ 20 ತಿಂಗಳು ಅಧಿಕಾರ ನಡೆಸ್ಬಿಟ್ಟು ಆಮೇಲೆ ಬಾಂಡ್ ಪೇಪರ್ ರುಜು ಹಾಕಿ ಅಂತ ಯಾರಿಗೆ ಹೇಳಿದವರು? ಅವ್ರ ಮಾತನಿಗೆ ನೀವು ದೊಡ್ಡ ಮಹತ್ವ ಕೊಟ್ಟು ಮಾತಾಡೋದ್ರಲ್ಲಿ ಏನು ಅರ್ಥನೇ ಇಲ್ಲ. ಮೊನ್ನೆ ಹೇಳಿದ್ರಲ್ಲ ಬೈ, ಚುನಾವಣೆಗಿಂತ ಮುಂಚೆ ನಮ್ಮ ಸರ್ಕಾರ ನಾನು ಬರ್ಲಿಲ್ಲ, ಸ್ಪಷ್ಟ ಬಹುಮತ ಬರ್ಲಿಲ್ಲ, ನಮ್ಮ ಪಕ್ಷ ವಿಸರ್ಜನೆ ಮಾಡ್ಬಿಡ್ತೀನಿ ಅಂತ ಹೇಳಿದ್ರೆ ಇಲ್ವೋ? ಮೊದಲು ಅವ್ರು ಹೇಳಿದ ಮಾತನ್ನ ಜಾರಿ ಮಾಡಿ ಆಮೇಲೆ ಇನ್ನೊಬ್ಬರು ನೀವು ಹೇಳಿದ್ರು ಮಾಡಿ ಅಂತ ಕೇಳಬೇಕು. ನಾನೇ ಮಾಡಿಲ್ಲ, ಇನ್ನೊಬ್ರು ಅವ್ರು ಕೇಳೋದ್ರಲ್ಲಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ನೀವು ಜನಗಳಿಗೆ ಕರೆ ಕೊಡೋದು ಇವೆಲ್ಲ ಇದೆಯಲ್ಲ, ಇದು ಬೇಜವಾಬ್ದಾರಿಯ ಮಾತುಗಳು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅಶೋಕ್ ಅವರು ಅದಕ್ಕೂ ಹೇಳ್ತೀನಿ, ಅಶೋಕ್ ಅವರು ಅವರ ಪರಮೋಚ್ಚ ನಾಯಕ ಯಾರಪ್ಪ? ಮೋದಿ ಅವರಿದ್ರಿ. ಮೋದಿ ಏನ್ ಹೇಳಿದ್ರಪ್ಪ? ನಮ್ಮ ಸರ್ಕಾರ ಬಂದ ಕೂಡಲೇ 100 ದಿವಸದಲ್ಲಿ ನಿಮ್ಗೆಲ್ಲ 15 ಲಕ್ಷ ನಿಮ್ಮ ಮನೆ ಖಾತೆ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ಯಾರು 15 ರೂಪಾಯಿ ಕೊಟ್ಟವ್ರಿಗೆ 9 ವರ್ಷ ಆಯ್ತು. ಅದರಿಂದ ಈ ರೀತಿ ಸುಳ್ಳು ಹೇಳೋದ್ರಿಂದ ನಾವು ಪಾಠ ಕಲಿತಕ್ಕಂಥ ಅವಶ್ಯಕತೆ ಏನಿಲ್ಲ. ನಾವೇನ್ ಹೇಳಿದೀವಿ ಗ್ಯಾರಂಟಿಗಳನ್ನ ನಾವು ಕೊಡ್ತೇವೆ, ಜಾರಿ ಮಾಡ್ತೇವೆ. ಜನರು ಅದನ್ನ ಸಮಾಧಾನವಾಗಿ ಇರಬೇಕು. ಜಾರಿ ಮಾಡುವಂತ ಸಂದರ್ಭದಲ್ಲಿ ಅರ್ಹರಿಗೆ ಮಾತ್ರ ಸೌಲಭ್ಯಗಳು ದೊರಕಬೇಕೇ ಹೊರತು ನಾನು 2000 ಕೊಡು ಅಂತೇಳಿ ನಾನು 8 ದಿವಸ ಕೊಟ್ಟು ತಗೊಂಡ್ರೆ ಏನಾಗ್ತದೆ? ನಾನು ಹಿಂದೆಲ್ಲ ಹೇಳ್ತಾ ಇದ್ದೆ, ಸಚಿವನಾಗಿ ಆ ಮಾತನ್ನ ಹೇಳ್ತಕ್ಕಂಥದ್ದು ಎಷ್ಟು ಸರಿ ಇಲ್ವೋ ಗೊತ್ತಿಲ್ಲ. ಬಡವರಿಗೆ ದೊರಕಬೇಕಾದಂತ ಸೌಲಭ್ಯ ಬಲ್ಲಿದರೆ ಯಾರಾದ್ರೂ ತೆಗೆದುಕೊಂಡ್ರೆ ಅದು ಆ ಸೌಲಭ್ಯ ಹಣ ಯಾವುದೇ ಅನುಕೂಲಗಳು ಸತ್ತ ಹೆಣದ ಮೇಲೆ ಅನ್ನ ತಿಂದಂಗೆ ನೀವೆಲ್ಲ ಅಂತ ಹೇಳ್ತಾ ಇದ್ದೇನೆ. ಆದ್ರಿಂದ ಬಡವರಿಗೆ ದೊರಕುವಂತ ಸೌಲಭ್ಯ ಬಡವರು ದೊರಕಬೇಕೇ ಹೊರತು ಬಲ್ಲಿಗರಿಗೆಲ್ಲ ದೊರಕೋದು. ನಾವು ಬಲ್ಲಿಗರಿಂದ ದೂರ ಇಟ್ಟು ಬಡವರಿಗೆ ಸಹಾಯ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ತಾಳ್ಮೆಯಿಂದ ಎಲ್ಲ ಸಾಧಕ ಬಾಧಕಗಳನ್ನು ನಾವು ಚರ್ಚೆ ಮಾಡ್ತೀವಿ. ಆ ಜನಗಳಿಗೆ ಮುಗ್ಧತೆ ಇರ್ತದೆ. ಆ ಮುಗ್ಧರನ್ನ ನಾವು ಎತ್ಕೊಳ್ತಕ್ಕಂಥ ಕೆಲಸ ನಾವುಗಳೇ ಮಾಡ್ತೀವಿ. ನಾವು ರಾಜಕಾರಣಿಗಳು ಅದು ಶೋಭೆ ತರುವಂಥದ್ದಲ್ಲ ಅಂತ ಹೇಳಿದ್ರು. ಬಟ್ 200 ಯೂನಿಟ್ ಕರೆಂಟ್ ಅನ್ನು ನಾವು ಕೊಡ್ತೇವೆ ಅವ್ರಿಗೆ ಮುಫತ್ತಾಗಿ ಅಂತ ಹೇಳಿದ್ರೆ ಮಾಡೇ ತೀರ್ತೀವಿ. ಅದರಲ್ಲೇನು ಅನುಮಾನ ಇಟ್ಕೋಬೇಕು. ಈ ರೀತಿ ಜನರನ್ನ ಎತ್ಕಟ್ಟೋದು ಇದೆಲ್ಲ ಸರಿಯಾದಂತ ಕ್ರಮ ಅಲ್ಲ. ಯಾಕಂದ್ರೆ ಅವರು ಎಲ್ಲ ಸರ್ಕಾರ ನಡೆಸಿದ್ದಾರೆ. ಸರ್ಕಾರ ನಡೆಸುವಂತ ಕಾಲದಲ್ಲಿ ಅವರು ಸರ್ಕಾರದಲ್ಲಿ ಏನು ಆದೇಶ ಇವ್ರು ಬರೆದ್ರು ಕೂಡ ಸರ್ಕಾರಿ ಆದೇಶ ಆಗದಲ್ಲೇ ಜಾರಿ ಬರೋದು ಅವೆಲ್ಲ ಗೊತ್ತಿರ್ತವೆ, ಸಭೆ ತಗೊಳ್ತವೆ. ಅದರಿಂದ ಯಾರು ಕೂಡ ಈ ಗ್ಯಾರಂಟಿಗಳನ್ನ ಜಾರಿ ಮಾಡೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಯಾರು ಇಟ್ಕೋಬೇಕಾಗಿಲ್ಲ. ಒಂದೇ ಏನಪ್ಪ ಅಂದ್ರೆ ಸ್ವಲ್ಪ ಸಮಯಾವಕಾಶ, ಸಾಧಕ ಬಾಧಕಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಸಮಯದ ಅವಕಾಶದ ಅಗತ್ಯತೆ ಇದೆ. ಅದಕ್ಕೆ ಮಾತ್ರ ಅದು ನಿಧಾನ ಆಗಿದೆ ಅಂತ ಹೇಳಿ ಭಾವಿಸ್ಬೇಕು. ಮಾಡ್ತೀವಿ ಸ್ವಲ್ಪ. ಇನ್ನು ನಿನ್ನೆ ನಾನು ಪ್ರಮಾಣ ವಚನ 12 ಗಂಟೆಗೆ ತಗೊಂಡು 12:30 ತಗೊಂಡಿರೋದು. ಇವತ್ತು 12:30 ಬಂದಿದ್ದೀವಿ. 24 ಗಂಟೆ ಆಗಿದೆ. ಏನೆಲ್ಲ ಹೇಳಿದ್ದೇವೆ ನಾವು ಜನರ ಮುಂದೆ, ಅಧಿಕಾರ ಕೊಡ್ರಪ್ಪ ನಾವು ಇವೆಲ್ಲ ಮಾಡ್ತೀವಿ ಅಂತ, ಎಲ್ಲವನ್ನೂ ಕೂಡ ಮುಂದಿನ 5 ವರ್ಷದಲ್ಲಿ ನಾವು ಮಾಡೇ ತೀರ್ತೇವೆ. ಮಾಡದೇ ಇದ್ರೆ ಮುಖಾನೇ ತೋರಿಸಲ್ಲ ಅಂತ ಕೇಳಿದೀವಿ. ಅದಂತ ನಡ್ಕೊಡ್ತೀವಿ.